ಆತ್ಮೀಯ ವೀಕ್ಷಕರೇ, ಬದಲಾವಣೆ ಜಗದ ನಿಯಮ ನಿಜ. ಆದರೆ ವಿಜ್ಞಾನ ತಂತ್ರಜ್ಞಾನಗಳ ಯುಗದಲ್ಲಿ ಆಚಾರ ವಿಚಾರ ಸಂಸ್ಕೃತಿಗಳ ಬದಲಾವಣೆಯೂ ಆಗುತ್ತಿರುವುದು ವಿಪರ್ಯಾಸ. ಈ ಧಾವಂತದ ಯುಗದಲ್ಲಿ ಹಿರಿಯರಿಂದ ಬಂದ ನಂಬಿಕೆ ಆಚಾರಗಳು ನಶಿಸಿ ಹೋಗುತ್ತಿವೆ. ಯಾರ ಬಗ್ಗೆಯೂ ಯೋಚಿಸಲು ಪುರುಸೊತ್ತೇ ಇಲ್ಲದಂತೆ ಕಾಲ ಧಾವಿಸುತ್ತಿದೆ. ಮನುಷ್ಯರ ನಡುವೆ ಆಳವಾದ ಕಂದಕಗಳೇ ನಿರ್ಮಾಣಗೊಳ್ಳುತ್ತಿವೆ. ಪ್ರಿಯ ವೀಕ್ಷಕರೇ, ಸಮಾಜದ ಶ್ರದ್ಧಾ ಕೇಂದ್ರಗಳಾದ ದೇವಸ್ಥಾನಗಳು, ಗುರು ಪರಂಪರೆ, ಮೂಲ ನಾಗಸ್ಥಾನಗಳು, ದೈವಗ್ರಹಗಳ ಬಗ್ಗೆ ಶ್ರದ್ಧೆ ಭಕ್ತಿ ಮೂಡಿಸುವುದು, ಹಬ್ಬ ಹರಿದಿನಗಳ ಸಂಭ್ರಮದ ಆಚರಣೆ, ಭಜನೆಗಳನ್ನ ಸುಂದರವಾಗಿ ಹಾಡುವುದು, ಈ ನಿಟ್ಟಿನಲ್ಲಿ ನಮ್ಮ ಮಕ್ಕಳನ್ನ ಅಣಿಗೊಳಿಸುವ ಕಾರ್ಯ ಸಾಗಬೇಕಾಗಿದೆ. ಫಾಸ್ಟ್ ಫುಡ್, ಜಂಕ್ ಫುಡ್ಗಳ ವ್ಯಾಮೋಹ, ಅವಿಭಕ್ತ ಕುಟುಂಬಗಳು ನಶಿಸಿ ಕೇವಲ ವಿಭಕ್ತ ಕುಟುಂಬಗಳು ಉಳಿದಿರುವುದು, ಹಣ ಸಂಪಾದನೆಯೇ ಪ್ರಮುಖ ಧ್ಯೇಯವಾದ ಇಂದಿನ ಶಿಕ್ಷಣ ವ್ಯವಸ್ಥೆ, ಇವೆಲ್ಲದರ ನಡುವೆ ನಮ್ಮ ಹಬ್ಬ ಹರಿದಿನಗಳು, ಭಜನೆಗಳು ಮೂಲೆ ಗುಂಪಾಗದೇ ಇರುವುದೇ. ಆತ್ಮೀಯರೇ, ಇಂತಹ ಹಲವು ಸವಾಲುಗಳ ನಡುವೆ ಸಂಸ್ಕಾರಗಳನ್ನ ಗಟ್ಟಿಗೊಳಿಸುವ ಸಂಘಗಳು, ಭಜನಾ ಮಂಡಳಿಗಳು, ಸಮಾಜ ಸೇವಾ ಸಂಸ್ಥೆಗಳೇ ನಮ್ಮೆಲ್ಲರ ಆಶಾಕಿರಣ. ಕಳೆದ 22 ವರುಷಗಳಿಂದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ತಳಹದಿಯಲ್ಲಿ ವಿಜೃಂಭಣೆಯಿಂದ ಶಾರದಾ ಪೂಜೆಯನ್ನು ಆಚರಿಸುತ್ತಿರುವ ಆದರ್ಶ ಮಹಿಳಾ ಸಂಘಟನೆಯೊಂದನ್ನು ತಮಗೆ ಪರಿಚಯಿಸುತ್ತಿದ್ದೇವೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಕೋರಿಕೆ. ನಮ್ಮ ಶೆಣೈ ಕ್ರಿಯೇಷನ್ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಲಿಂಕ್ ಅನ್ನ ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಸ್ನೇಹಿತರೆ, ನಮ್ಮ ಧೀಮಂತ ಸಂಸ್ಕೃತಿಯನ್ನ ಕಟ್ಟಿ ಬೆಳೆಸುವ ಕೈಂಕರ್ಯದಲ್ಲಿ ಕೈಜೋಡಿಸುವಿರಾಗಿ ಆಶಿಸುತ್ತೇವೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಆ ಮಹಿಳಾ ಸಂಘಟನೆ ಯಾವುದು ಅನ್ನೋದನ್ನ ತಮಗೆ ಹೇಳ್ತಾ ಹೋಗ್ತೀವಿ. ಉನ್ನತ ಧ್ಯೇಯಾದರ್ಶಗಳಿಗಾಗಿ, ಮಹಿಳಾ ಸಬಲೀಕರಣಕ್ಕಾಗಿ ಸದಾ ಶ್ರಮಿಸುತ್ತಿರುವ ಸಂಸ್ಥೆ ಅದೇ ಪ್ರಗತಿ ಮಹಿಳಾ ಮಂಡಳಿ ಮುದರಂಗಡಿ. ಈ ವರ್ಷ ಒಂದೆರಡು ಕಡೆ ಶಾರದೋತ್ಸವಗಳು ಆರಂಭಗೊಂಡರೂ ಕಳೆದ 22 ವರ್ಷಗಳಿಂದ ಮಾತೆ ಶಾರದೆಯ ಮೃಣ್ಮಯ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ 2 ದಿನಗಳ ಕಾಲ ವಿಜೃಂಭಣೆಯಿಂದ ಶಾರದಾ ಮಹೋತ್ಸವವನ್ನ ನಡೆಸುತ್ತಿರುವ ನಮ್ಮ ತಾಲೂಕಿನ ಏಕೈಕ ಮಹಿಳಾ ಮಂಡಳಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಪ್ರಗತಿ ಮಹಿಳಾ ಮಂಡಳಿ. ಜಿಲ್ಲಾ ಮಹಿಳಾ ಮಂಡಳಿಗಳ ಒಕ್ಕೂಟದ ಸಕ್ರಿಯ ಶಕ್ತಿಯಾಗಿ ಮಹಿಳಾ ಪರ ವಿಚಾರ ಸಂಕಿರಣಗಳು, ವಿವಿಧ ತರಬೇತಿಗಳು, ಕಾರ್ಯಕ್ರಮಗಳ ಆಯೋಜನೆ, ಮಹಿಳೆಯರಿಗಾಗಿ ವಿವಿಧ ಸ್ಪರ್ಧೆಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಂಘಟನೆ,
ನಮ್ಮ ಮಕ್ಕಳಲ್ಲಿ ಜಾಣ್ಮೆ, ಕ್ರಿಯಾಶೀಲತೆ, ಪ್ರತಿಭಾ ವಿಕಸನಕ್ಕಾಗಿ 10 ಕಾರ್ಯಕ್ರಮಗಳು. ಭಜನಾ ತರಬೇತಿ, ಕುಣಿತ ಭಜನಾ ತಂಡ, ಹೀಗೆ 10 ಸಮಾಜಮುಖಿ ಕಾರ್ಯಗಳೊಂದಿಗೆ ತಾಲೂಕಿನ ಆದರ್ಶ ಸಂಘಟನೆಯಾಗಿ ಮೂಡಿಬರುತ್ತಿರುವ ಮುದರಂಗಡಿ ಪ್ರಗತಿ ಮಹಿಳಾ ಮಂಡಳಿ. ಸ್ನೇಹಿತರೆ, ಆಚಾರ ವಿಚಾರ ಸಂಸ್ಕೃತಿಗಳ ಅಧಪತನವಾಗುತ್ತಿರುವ ಈ ಸಂದರ್ಭದಲ್ಲಿ ವಿದ್ಯಾಮಾತೆ ಶಾರದೆಯನ್ನ ಮುದರಂಗಡಿ ಅಶ್ವತ್ಥ ವೇದಿಕೆಯಲ್ಲಿ ಪ್ರತಿಷ್ಠಾಪಿಸಿ ಈ ಆಚರಣೆ ಇಂದಿನ ಅವಶ್ಯಕತೆಗಾಗಿ ಮಾತ್ರವಲ್ಲ, ಹಿಂದಿನಿಂದ ಮುಂದಿನ ಪೀಳಿಗೆಗೂ ಲಭಿಸಿ ದಾರಿದೀಪಗಳಾಗಿ ಉಳಿಯಬೇಕೆಂಬ ಧ್ಯೇಯದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಶಾರದಾ ಮಹೋತ್ಸವವನ್ನು ಆಚರಿಸುತ್ತಿದ್ದಾರಲ್ಲ. ಪ್ರಗತಿ ಮಹಿಳಾ ಮಂಡಳಿಗೆ ದೊಡ್ಡ ಸೆಲ್ಯೂಟ್ ಹೊಡೆಯಲೇಬೇಕು ಸ್ನೇಹಿತರೆ. ವ್ಯಕ್ತಿಯ ಆಧ್ಯಾತ್ಮ ಸಾಧನೆಯಲ್ಲಿ ಭಜನಾ ಸಂಸ್ಕೃತಿಗೆ ಮಹತ್ವದ ಸ್ಥಾನವಿದೆ. ನಮ್ಮ ಸಂಸ್ಕಾರ ಬೆಳೆಸುವಲ್ಲಿ ಭಜನೆಗಳು ವಿಶಿಷ್ಟ ಕೊಡುಗೆಗಳನ್ನು ನೀಡುತ್ತಿವೆ. ತನ್ನ 22ನೇ ವರ್ಷದ ಶಾರದಾ ಪೂಜೆಯ ಮೂರ್ತಿ ವಿಸರ್ಜನಾ ಶೋಭಾಯಾತ್ರೆಯನ್ನ ಅತ್ಯಂತ ವಿಶಿಷ್ಟವಾಗಿ ಮಾದರಿಯಾಗಿ ಮಾಡಿ ಸರ್ವತ್ರ ಶ್ಲಾಘನೆಗೆ ಪಾತ್ರವಾದ ಈ ಮಹಿಳಾ ಮಂಡಳಿ ತನ್ನದೇ ಆದ ಕುಣಿತ ಭಜನಾ ತಂಡವನ್ನ ಹುಟ್ಟುಹಾಕಿ ಆ ಸಣ್ಣ ಸಣ್ಣ ಮಕ್ಕಳಿಗೆ ಸೂಕ್ತ ತರಬೇತಿಯನ್ನ ನೀಡಿ ಮಾದರಿ ಶೋಭಾಯಾತ್ರೆ ಮುದರಂಗಡಿ ಮಾತ್ರವಲ್ಲ, ಆಸುಪಾಸಿನ ಸಹಸ್ರಾರು ಜನರಲ್ಲಿ ಸಂತಸವನ್ನ ತಂದಿತ್ತಿದೆ. ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ದಾಸರ ಅಮೃತ ವಾಕ್ಯ. ಸಣ್ಣ ಸಣ್ಣ ಪುಟಾಣಿಗಳು ಭಜನಾ ಹಾಡಿಗೆ ಶ್ರದ್ಧಾ ಭಕ್ತಿಯಿಂದ ಕುಣಿದಾಗ ಎಲ್ಲರಿಗೂ ರೋಮಾಂಚನ, ಭಕ್ತಿ ಪ್ರೇಮದ ಸಿಂಚನ. ಪಾಶ್ಚಾತ್ಯ ಸಂಸ್ಕೃತಿಯ ಅಂಧ ಅನುಕರಣೆ, ನಾಸ್ತಿಕ ಪ್ರವೃತ್ತಿ, ಆಡಂಬರ, ಸಾಮಾಜಿಕ ಮೌಲ್ಯಗಳಿಗೆ ಬೆಲೆಯನ್ನೇ ನೀಡಲಾಗದ ಇಂದಿನ ಅನೇಕ ಯುವ ಜನತೆಯ ನಡುವೆ ಇದೊಂದು ಮಾದರಿ ಕಾರ್ಯಕ್ರಮ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮದ ರಕ್ಷಣೆ ನಮ್ಮೆಲ್ಲರ ಹೊಣೆ. ನಮ್ಮ ಆಚರಣೆಗಳು ನಶಿಸಿ ಹೋಗುತ್ತಿರುವ ಈ ಕಾಲಘಟ್ಟದಲ್ಲಿ ಶೋಭಾಯಾತ್ರೆಗೆ, ಕುಣಿತ ಭಜನೆಯ ಸ್ಪರ್ಶ ನೀಡಿದ ಕಲಾವಿದರಿಗೆ, ಸಂಘದ ಸದಸ್ಯರಿಗೆ ಅನಂತ ನಮನಗಳು. ಮಾತೆ ಶಾರದೆ ತಮ್ಮೆಲ್ಲರಿಗೂ ಸುನಾಯಾಸವಾದ ಬದುಕು, ಸುಮತಿ, ಸುಪ್ರಸನ್ನತೆಯನ್ನ ಕರುಣಿಸಲೆಂಬ ಸಂಪ್ರಾರ್ಥನೆ ನಮ್ಮದು.